ಆಧುನಿಕ ತಂತ್ರಜ್ಞಾನಗಳ ಪ್ರಭಾವದಿಂದ ನಮ್ಮ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ತೊಡಕು ಉಂಟಾಗಿದೆ. ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಭಾರತೀಕರಣವನ್ನ ಬಿಟ್ಟು ಕೇವಲ ಜಾಗತೀಕರಣದಿಂದ ಬೆಳವಣಿಗೆ ಅಸಾಧ್ಯ. ಜಾಗತೀಕರಣದೊಂದಿಗೆ ಭಾರತೀಕರಣ ಸೇರಿದರೆ ಮಾತ್ರ ದೇಶಕ್ಕೆ ಭವಿಷ್ಯ ಇದೆ ಎಂದು ಒಡಿಯೂರು ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅವರು ಮಿತ್ರ ಯುವಕ ಮಂಡಲ ಕೊಯ್ಕುಳೆ ಕುರಲ್ ತುಳುಕೂಟ ದುಗಲಡ್ಕ ಇದರ ವತಿಯಿಂದ ದುಗಲಡ್ಕ ಸರ್ಕಾರಿ ಪ್ರೌಢಶಾಲಾ ವಠಾರದಲ್ಲಿ ನಡೆದ ಮಿತ್ರ ಕುರಲ್ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು. ಭಾರತೀಕರಣವನ್ನು ಬುಡ್ದು ಖಾಲಿ ಜಾಗತೀಕರಣಕ್ಕೆ ಬುಳೆಯರೆ ನಂಗೆ ಸಾಧ್ಯತೆ ಇಜ್ಜಿ ಅವು ಬುಳೆನಗ ಭಾರತೀಕರಣ ಇತ್ತೊಂದು ಆ ದಿಟ್ಟಿ ಇತ್ತೊಂದು ಬುಳೆಂಡ ಮಾತ್ರ ಭವಿಷ್ಯ ಉಂಡು ಒಂದರ್ಥ ಇತ್ತ ನಮ್ಮ ಮಾತ ತಂತ್ರಜ್ಞಾನೋಡಿ ಉಳ್ಳ ಇದು ಅಂಚೆಂಚಿನಂಕುವರೆಗೆ ಸಾಧ್ಯತೆ ಒಟ್ಟಿಗೆ ಬೋಡು ಒಂದು ಪಂಪುಣೆಯ ತತ್ವ ಚಿಂತನೆ ಒಟ್ಟಿಗೆ ಬೋಡು ಅಪಗ ಮಾತ್ರ ಬದುಕು ಪೊರ್ಲಾರಿಗೆ ಸಾಧ್ಯತೆ ಉಂಡು ಒಂದು ಇನ್ನಿತ ಬಗೆಟ್ಟು ಈ ಒಂಜಿ ಸಮ್ಮಾನದ ಮನಿಟ್ಟು ಬಾರಿ ಮಲ್ಲ ಮಾನದಿಗದ ಬಾರಿ ಪೊರ್ಲುದೊಂಜಿ ಸಮ್ಮಾನ ಸಮಾರಂಭ ನಡತು ಶ್ರವಣವರ್ಧಾರಣ ಬಣ್ಣ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭಾಕರ್ ಶಿಶಿಲಾ ಅವರು ಅಭಿನಂದನಾ ಭಾಷಣ ಮಾಡಿ ಸ್ಥಳೀಯ ಸಂಸ್ಕೃತಿಯಿಂದಲೇ ದೇಶ ಉಳಿದಿದೆ. ಸ್ಥಳೀಯ ಸಂಸ್ಕೃತಿಯನ್ನ ಕಟ್ಟುವಲ್ಲಿ ಸ್ಥಳೀಯ ನಾಯಕತ್ವ ಮುಖ್ಯ ಎಂದರು. ಇಡೀ ಸುಳ್ಯಕ್ಕೆ ಒಂದು ನಾಯಕತ್ವ ಇಲ್ಲ. ಆದ್ರಿಂದ ಪಯಸ್ವಿನಿ ನದಿಗೆ 7-8 ಡ್ಯಾಮ್ ಬೇಕಾದಲ್ಲಿ ಒಂದು ಡ್ಯಾಮ್ ಕೂಡ ಇದು ಬರ್ತಾ ಇಲ್ಲ. ನಾಡಿದ್ದು ಮೇ ಬೇಡ ಏಪ್ರಿಲ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇವರು ಪುರಾಪಿತರಾಗಿ ಕೆಲಸ ಮಾಡಿದವರ ಹತ್ರ ಕೇಳಿ. ಆದ್ರಿಂದ ಸುಳ್ಯಕ್ಕೆ ಮಿತ್ರ ಯುವಕ ಮಂಡಲದ ಸ್ಥಾಪಕಾಧ್ಯಕ್ಷ ಮಾಣಿಪೇಟು ಪುರುಷೋತ್ತಮ ಗೌಡ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ಸಂಜೆ ಅಂಗನವಾಡಿ ಕೇಂದ್ರದ ಮಕ್ಕಳಿಂದ ನೃತ್ಯ ವೈಭವ, ದುಗಲಡ್ಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ, ಖ್ಯಾತ ಗಾಯಕರಾದ ಶಶಿಧರ್ ಮಾವಿನಕಟ್ಟೆ ಮತ್ತು ಬಾಲಕೃಷ್ಣ ನೆಟ್ಟಾರು ಇವರಿಂದ ಸಂಗೀತ ರಸಮಂಜರಿ ನಡೆಯಿತು.